ನಮಸ್ಕಾರ ರೀ ಅಪ್ಪ, ನಮಸ್ಕಾರ ರೀ. ನೋಡ್ರಿ, ನಾವು ಡಂಬರದವ್ರಿ. ನೋಡಿ ಸ್ವಾಮಿ, ನಾವು ಬಹಳ ದುಸ್ಸಾಹಸದ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಹೊಟ್ಟೆ ಬಾಡಿಗೆ ಏನಿಲ್ರಿ. ಈಗ 10-12 ತಿಂಗಳಿಂದ ನಾವು ಮನೆಯಲ್ಲಿ ಕೂತು ಕೂತು ಸಾಕಾಗಿ ಹೋಗಿದ್ರಿ. ಹಾಗಾದ್ರೆ ನೋಡಿ ಸ್ವಾಮಿ, ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ನಾವು ಕೇಳುದಿಲ್ಲ. ನಾವು ಬರೋದಕ್ಕಿಂತ ಮೊದಲೇ ನೀವೆಲ್ಲ ತಯಾರು ಮಾಡಿಟ್ರೆ ಮತ್ತೆ ಹುಡುಕುವ ಪ್ರಶ್ನೆ ಇಲ್ಲ. ಹಾಗಾಗಿ ನೋಡಿ ಸ್ವಾಮಿ, ನಮ್ಮ ಬದುಕಿಗೆ ಇದನ್ನು ಅಳವಡಿಸ್ಕೊಂಡಿದ್ದೇನೆ. ಈ ಆಟ ಬಿಟ್ರೆ ಬೇರೆ ನಮಗೆ ಗೊತ್ತಿಲ್ಲ. ಇದರಲ್ಲಿ ಮಾಟ ಇಲ್ಲ, ಮಂತ್ರ ಇಲ್ಲ, ಇಂದ್ರಜಾಲ ಇಲ್ಲ. ಎಲ್ಲ ಕಣ್ಕಟ್ಟು, ಕೈ ಕಟ್ಟು, ತೋಳು ಕಟ್ಟು ಮಾತ್ರ ಇರೋದು. ನೋಡ್ರಿ, ನಮ್ಮ ತಂಡದಲ್ಲಿ ಇಷ್ಟು ಮಂದಿ ಒಬ್ಬಳೇ ಇರಲಿರೋದು. ನಮ್ಮ ತಂಡಕ್ಕೆ ಇವಳೇ ಒಂದು ಹೆಣ್ಣು. ನೋಡ್ರಿ, ಇವಳೇ ಏನಾದ್ರು ಸಂಪಾದನೆ ಮಾಡಿ ಕೊಟ್ರೆ ಮಾತ್ರ ನಮ್ಮ ತಂಡ ಬದುಕುದ್ರಿ. ಅಂದ್ರೆ ಮೊನ್ನೆ ಎಲ್ಲ ತುಂಬಾ ಮಾಡಿದಾಳೆ ಅವಳು. ಅಂದ್ರೆ ನಾವಿಲ್ದಿದ್ದವಳು ಹೀಗೆ ಸುತ್ತಾಕೊಂಡು ಬಂದು ಬೇಕಾದಷ್ಟು ತಂದು ಅಕ್ಕಿ, ಹುಳಿ, ಉಪ್ಪು, ಮೆಣಸೆಲ್ಲ ತಂದು ಅಡುಗೆ ಮಾಡಿ ಕೊಡುದು ಇವಳ್ರಿ. ಇವಳಿಗೆ ಸಿಗದಿದ್ರೆ ನಾವು ಉಪವಾಸರಿ. ಹಾಗಾಗಿ ಇವಳು ಕೊಟ್ಟದ್ರಲ್ಲಿ ನಾವು ಪಾಲ್ ಮಾಡ್ಕೊಂಡು ಏನಾದ್ರೂ ಜೀವನವನ್ನು ಸಾಗಿಸ್ತಾ ಇದ್ವಿ. ನೋಡಿ ಸ್ವಾಮಿ, ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ನಾವು ಕೇಳೋದಿಲ್ಲ. ನಿಮ್ಮ ಕಿಸೆಯಲ್ಲಿ ಇಡಲಿ. ಇವ್ರಿಗೆ ಪಾಪ ಈಗಲೇ ಕೈ ಹಾಕ್ತಾ ಇದ್ದಾರೆ ಇಲ್ರಿ. ಅವಳು ಹೇಳಿದ ತಕ್ಷಣ ಬೇಗ ನಿಮ್ ಬಿಸಿ ಕೈ ಹೋಗ್ತದೆ. ನಾವು ಇಷ್ಟೊತ್ತು ಮಾಡ್ತಾರೆ, ನಮ್ಗೇನು ಕೊಡ್ಲಿಕ್ಕಿಲ್ಲ. ನೋಡ್ರಿ, ಹೆಣ್ಮಕ್ಳು ನೋಡ್ರಿ. ಆದ್ರಿಂದ ನಾವು ಒಂದೇ ಒಂದು ವಿಶೇಷ ಆಕರ್ಷಣೆ ಹೆಣ್ಣು ಮಗಳನ್ನು ಮಾತ್ರ ಇಟ್ಕೊಂಡಿದ್ದೇವೆ. ನೋಡಿ, ನಿಮ್ ಕಿಸೆಯಲ್ಲಿ ಎಷ್ಟು ಉಂಟು ಅಷ್ಟು ಹಾಕಿ ಅಂತ ನಾನು ಹೇಳಿ. ನಿಲ್ ಮಗ ಪಾಪ ಅವಳಿಗೆ ತಾರೆ ಅಕ್ಕ ಬರ್ತಾಳೆ ಮತ್ತೆ ಅಕ್ಕ ಪಾಪ. ನೋಡ್ರಿ, ಆ ಒಂದು ಸಣ್ಣ ಮಗುಗಿರುವಷ್ಟು ಉಮೇದು ದೊಡ್ಡವರಿಗಿಲ್ಲ. ನೋಡ್ರಿ ಪಾಪ, ಅದು ತಾಯಿ ಹತ್ರ ಆದ್ರೆ ಕಷ್ಟೊಂದು ನಾನು ಹಾಕ್ಬೇಕವ್ವ, ನಾನು ಹಾಕ್ಬೇಕವ್ವ, ಹಾಕ್ತೀನಿ ಅಂತೇಳಿ ಮುಂದೆ ಬರ್ತೇವೆ. ನೋಡವ್ವ, ಈ ಒಳ್ಳೆ ವಿದ್ಯಾವಂತರಾಗು, ಒಳ್ಳೆ ಮಾತಾಡುವಳಾಗು, ಉತ್ತರೋತ್ತರ ಅಭಿವೃದ್ಧಿ ಹೊಂದಂತ ನಾವು ಇಷ್ಟೇ ಹಾರಿಸ್ತೀವಿ. ಈ ಜಾಗೆಯಲ್ಲಿ ಬಿಟ್ಟರೆ ಬೇರೆ ನಮ್ಮ ಹತ್ರ ಕೊಡ್ಲಿಕ್ಕೆ ಆಗುದಿಲ್ಲ. ನೀನು ಎಷ್ಟು ಕೊಟ್ಟರು ನಮ್ಗೆ ಅದು ಚಿನ್ನ ಕೊಟ್ಟ ಹಾಗೆ ಅಲ್ಲ. ನಾವು ನಿಮ್ಮ ಅಕ್ಕ ಬರ್ತಾಳೆ, ಆಮೇಲೆ ಕೊಡ್ಲಿ, ಆಯ್ತಾ? ಒಂದು ಪ್ರಯೋಗ ಮಾಡಿ ನೀನು. ಒಂದು ಪ್ರಯೋಗ ಇಲ್ಲಿ ಮಾಡು. ಏನು ಅಂತ ಹೇಳಿ, ಇದು ಕಣ್ಣು ಕಟ್ಟದಲ್ಲಿ ಒಂದು ಪ್ರಯೋಗ ಇಲ್ಲಿ ಮಾಡಿ. ನೀನು ನಿನ್ನ ಪ್ರದರ್ಶನ ಮಾಡಿ. ನಿನ್ನ ಪ್ರದರ್ಶನ ನೋಡಿ ಅವರು ಸಂತೋಷವಾಗಿ ಚೀಲ ತುಂಬಿದ್ರು ತುಂಬುವುದು. ನೋಡ್ರಿ, ಇದು ಬಹಳ ದುಸ್ಸಾಹಸದ ಕೆಲಸ. ನೋಡ್ರಿ, ಏನಾದ್ರು ಕೈಕಾಲು ಜಾರಿ ಕೆಳಗೆ ಬಿದ್ದರೆ ಸಂದು ಬೇರಾಗ್ತದೆ. ಆದ್ರಿಂದ ದಯವಿಟ್ಟು ಯಾರು ಪುಣ್ಯ ಕೈ ಕಟ್ಟಬೇಡಿ. ಮಂತ್ರ ಮಾಡ್ತಾ ಇದ್ದೇನೆ, ನಮಗೆ ಕೈ ಬಿಡ್ರಿ. ನಾವು ದುಸ್ಸಾಹಸ ಕೈ ಹಾಕಿದೆ, ಕೈ ಬಿಡ್ರಿ. ಒಂಚೂರಾದ್ರೆ ನಗಾಡ್ರಿ. ಮುಖದಲ್ಲಿ ನಗು ಇದ್ರೆ ಮಾತ್ರ. ನಗಾಡಿದ್ರೆ ಏನ್ ನಿಮ್ಮ ಗಂಟು ಕರೆಗೆ ಹೋಗುದು. ಯಾವತ್ತು ನಗಾಡಿಕೊಂಡು ನಾಳೆ ನಾವು ಸಿಗ್ತೇನೆ, ಇವತ್ತು ನಗಾಡಿ. ನಮ್ಮ ಕೈಕಾಲು ಗಂಟು ನೋವಾದ್ರೆ ನಮ್ಗೆ ಅದು ನಡೆಯಲಿಕ್ಕೆ ಆಗುದಿಲ್ಲ. ಮತ್ತೆ ನಾವು ಗಂಟು ಮೋರೆ ಹಾಕಿದ್ರೆ ಏನು ಬರೀ ಅವರಿಗೆ ಕೈ ನೋವಾಗ್ತದೆ. ಅವ್ರಿಗೆ ಒಳ್ಳೆ ಕೈ ನೋವು ಬಿದ್ದದಲ್ಲ ಮೊನ್ನೆ. ಸಾಕು. ನೀನು ಒಳ್ಳೆ ತೌಡು ಮುಡಿತಾರೆ ಇದೆ ಕೆಳಗೆ. ನಾನು ನನ್ನ ಕಾಯಕವನ್ನು ಮುಂದುವರಿಸ್ತೇನೆ. ಕಾಯಕ ಅಲ್ಲ, ನಿನ್ನ ಕೆಲಸ ದೊಡ್ಡ ಕಾಯಕ. 4 ತೆಂಗಿನಕಾಯಿ ಕೊಟ್ಟಾರ ಆಮೇಲೆ ಸಾಕು ನಮಗೆ. ನಾಳೆ ಅಡುಗೆಗೆ ಅರಮನೆಗೆ ಹೋಗಿ. ಅರಮನೆ ನಮ್ಮ ಅತ್ಯುತ್ತಮವಾದ ಪ್ರದರ್ಶನ ಅಲ್ಲಿ ಬಂದ ಉದ್ದೇಶ ಅಲ್ಲ. ಅರಮನೆಗೆ ಹೋಗಿ ಅಮ್ಮನವರ ಕಾಲ ಬಿಡದೆ ನಾವು ಪ್ರಣಯ ಮಾಡಿದ್ದೀವಿ. ಇದೇನಿದು ಕುಂಬಳಕಾಯಿ. ಸರಿ ಹೇಳಿದೆ ನೋಡ. ಮೊನ್ನೆ ನಿನಗೆ ಹಳದಿ ರೋಗ ಬಂದಲ್ಲಿ ಈಗ ಸರಿ ಮಾತಾಡಕತ್ತೇನೆ. ಇದು ಕುಂಬಳಕಾಯಿ, ತೆಂಗಿನಕಾಯಿ. ಇದ್ರೊಳಗೆ ಏನೈತೆ? ನೀರೈತೆ. ನೀರು ಬರೀ ನೀರು. ನಾವು ಇಂದ್ರಜಾಲದಿಂದ ನೀರನ್ನು ಮೈಕ ಮಾಡಿ ಇದರಲ್ಲಿ ಹೂ ಅಂತ ಇದೆ ನೋಡ್ರಿ. ನೋಡಿ ಹೌದು, ಸಾಧ್ಯವಾದು. ಓಂ ಹಾಂ ಹೀಂ ಋಂ ಚಾರು ಚಿಂತು ಸ್ಥಿರಾರೇಚಿ ಚಂಚ ಸ್ಥಿರ ರುಚಾರು ಚಾರು ಚಚಾರೋ ರುಚಿರ ಚಾರು ಚಾರು ರಾಚಾರ ಚಂಚುರಃ
ಪುಷ್ಪ ಆಗಚ್ಚ ಪುಷ್ಪ ಆಗಚ್ಚ ಪುಷ್ಪ ಆಗಚ್ಚ ಯಾವ ಪುಷ್ಪ? ಪುಷ್ಪ ಇವಳು ನೆರೆಮನೆಯ ವಾರಿಜನ ಮಗಳು ವಾರಿಜನ ಮಗಳು ಪುಷ್ಪ ಅಂದ್ರೆ ಮತ್ತೆ ಯಾರು? ಹೂಗುಚ್ಚ ಹೂಗುಚ್ಚ ಗುಚ್ಚ ಅಲ್ಲ ಹೂಗುಚ್ಚ. ಮಾಲೆಯೇ ಗೊತ್ತಿದೆ ಅಲ್ಲಿ. ಸರಿ ಸರಿ ಚಪ್ಪಾಳೆ ಏನ್ರಿ ನಮ್ಮ ಸ್ಥಿತಿಗೆ ಚಪ್ಪಾಳೆ ಕೇಳ್ಕೊಂಡು ತಗೋಷ್ಟ ಸ್ಥಿತಿ ಮುಟ್ಟಿದ್ರಿ ನೋಡ್ರಿ. ಚಪ್ಪಾಳೆ ಯಾರು ಹೊಡಿತಾರೋ ಅವರಿಗೆ ನುಸಿ ರೋಗ ಬರುವುದಿಲ್ಲ. ಹತ್ತದಲ್ಲಿ ನುಸಿ ಬರೋದಿಲ್ಲ, ಚಪ್ಪಾಳೆ ಬಡೋದು ಸತ್ತೋಗ್ತದೆ. ಹಾಗಾಗಿ ದಯವಿಟ್ಟು ಯಾರು ಸುಮ್ಮನೆ ಕುತ್ಕೊಳ್ಬೇಡಿ, ಕೈ ಕಟ್ಬೇಡಿ, ನಮ್ಗೆ ಮಾಟ ಮಾಡಬೇಡಿ. ದಯವಿಟ್ಟು ಒಂಚೂರು ನೆಗಾಡಿ ಒಂಚೂರು ತಂಗಿ ನೆಗಡೆ ಕತ್ತೇನೆ ನೀನು ಹಂಗೆ ನೆಗಾಡ್ತಾ ಇರಿ. ಬದುಕಿನ ಉದ್ದಕ್ಕೂ ನೆಗಾಡ್ತಾ ಇರಿ ಆಯ್ತಾ? ಯಾವತ್ತು ಅಳ್ಬೇಡ, ನೆಗಾಡ್ತೀರಿ ಆಯ್ತಾ? ಉಂಟಾ? ಈಗ ಇನ್ನೊಂದು ಪ್ರದರ್ಶನ ಉಂಟು. ತಂಡದ ಯಜಮಾನ ಅಲ್ಲ ನೀವು. ಅಲ್ಲ, ಇವರೇ ಒಂದು ಪ್ರದರ್ಶನ, ಇವರೇ ಒಂದು ಪ್ರದರ್ಶನ, ಮತ್ತೆ ಇವ್ರದ್ದು ಪ್ರದರ್ಶನ ಉಂಟು. ಗದೆ ಬಾರವ ಅವನು ಬಾರವ. ಇದು ಅವನಿಗೆ ಬಾರ, ಅವ ಭೂಮಿಗೆ ಬಾರ. ಮೆಲ್ಲ ಈ ತರ ಆಗ್ತಾ ಉಂಟು. ಪಾಪ ಅವರು ಕೂಡ ಇದರಷ್ಟು ಭಾರ ಇಲ್ಲ. ಯಾಕೆ ಇಂಥ ಪ್ರದರ್ಶನವನ್ನು ಮಾಡ್ತೀರಿ? ಯಾಕೆ ಈ ವಯಸ್ಸಿನಲ್ಲಿ ಬೇಕಾ ನಿಮಗೆ ಇದಲ್ಲ? ಹೊಟ್ಟೆ ಹೊಟ್ಟೆ ನೋಡಿ ಆದ್ರೆ ಇತ್ತು, ಬದಿಗಾಕ್ಬೇಕು, ಅದಕ್ಕೆ ದೊಡ್ಡ ಸಂಖ್ಯೆ. ಯಾವುದು ಭಾರ ಇಲ್ಲವೋ ಅದನ್ನು ಭಾರವನ್ನಾಗಿ ಪರಿವರ್ತಿಸಿ ಎತ್ತುವುದೇ ಒಂದು ಕಲೆ. ಈಗ ನೋಡಿ, ಆಟದಲ್ಲಿ ಗಂಡಸರು ಇರ್ತಾರೆ. ಅವರೊಂದು ಹೆಣ್ಣು ವೇಷ ಮಾಡುವಾಗ ನೈಜವಾಗಿ ಹೆಣ್ಣೆ ಆಗುವುದಿಲ್ಲ, ಅದು ಕಲೆ. ಹಾಗೆ ಸರಿ, ಏನಾದ್ರೂ ಪ್ರದರ್ಶನ ಉಂಟಾ? ನೋಡಿ, ಹಾಗೆ ಕಾಣ್ತಾನೆ ಮಾತ್ರ. ಇಲ್ಲ ಇಲ್ಲ ನೋಡಿ, ನಾನು ಎಷ್ಟಿದ್ದೇನೆ? 5-3 ಇದ್ದೇನೆ. 5-3 ಇದ್ದೇನೆ. ನಾನು ಮನಸ್ಸು ಮಾಡಿದ್ರೆ 2.5 ಅಡಿ ಆಗ್ತೇನೆ. ಅದೇಗೆ ನೋಡಿ, ಎಷ್ಟೆಷ್ಟು ನೀನಿದ್ದದ್ದು? ಅಲ್ಲ, ನೀನಿದ್ದದೆಷ್ಟು? ಅದು ಮತ್ತೆ ಮತ್ತೆ ಅಲ್ಲ, ನೀನು ಹೇಳಿದ್ದು 3. ಇನ್ನು ಆಗುವುದೆಷ್ಟು? 2.5. ಈಗ ಇದ್ದದ್ದು ಎಷ್ಟೇ ಅಲ್ವ ನೀನು? ಈಗ ಕೂತ ಮೇಲೆ ಅಷ್ಟೇ, ಕೂತ ಮೇಲೆ ಅಷ್ಟೇ ಆಗುದು. ಅದನ್ನೇ ಹೇಳಿದ್ದಾನು ನೋಡಿ. ನೋಡುವ ಯಾವ ಯೋಗಾಸನದವರು ಹಾಗೆ ಮಾಡಿ. ಇದು ಅಮ್ಮ, ಈಗ ಮನುಷ್ಯರು ನಾಯಿಗಳ ಸ್ವರವನ್ನು ಮಾತಾಡಿಸ್ತಾರೆ. ಮನುಷ್ಯರಿಂದ ಸಾಧ್ಯವಾದ ನಾಯಿಯು ಆಗಬಲ್ಲೆ, ಹೌದೇ? ನಾಯಿ ಮಾಡುವ ಎಲ್ಲಾ ಕೆಲಸವನ್ನು ಮಾಡಬಲ್ಲೆ ಅಂತ ಹೇಳುದಿಲ್ಲ. ನಿಮಗೆ ಯಾವ ಜಾತಿಯ ನಾಯಿಯ ಸ್ವರ ಬೇಕು? ಎಲ್ಲ ಜಾತಿಯ ಸ್ವರ ಉಂಟು. ಹೌದು. ಹೌದಾ? ನೋಡೋಣ ನೋಡೋಣ. ನೋಡಿ, ಮನುಷ್ಯ ನಾಯಿ ತರ ಹೇಗೆ ಕೂಗಬಲ್ಲ ಹೇಗೆ? ನೋಡಿ. ಸಣ್ಣ ನಾಯಿ ಮರಿ, ಸಣ್ಣ ನಾಯಿ ಮರಿ ಅದು ಹಸಿವೆ ಅದಕ್ಕೆ ಅಮ್ಮನ ಹತ್ರ ಕರೀಲಿಕ್ಕೆ ಆಗುದಿಲ್ಲ. ನಾವು ಹೋದ್ರೆ ಅಮ್ಮ ಹಾಲು ಕೊಡು ಅಂತ ಹೇಳ್ಬೋದು. ಹಾಗಾದ್ರೆ ಅಮ್ಮನ್ನು ನಾಯಿ ಹೇಗೆ ಕರೀದು?
ಈ ನಾಯಿ ಹಾಲು ಕೊಟ್ಟು ಹುಷಾರಾಯ್ತು. ಆಚೆ ಈಚೆ ಹೋಗೋ ಜನಗಳನ್ನು ನೋಡಿ ಇದು ಬೊಗಳ್ತದೆ, ಹತ್ರ ಹೋಗ್ಲಿಕ್ಕೆ ಆಗುದಿಲ್ಲ. ಈ ನಾಯಿ ಒಂಚೂರು ಹಾಲು ಕುಡಿದು ಸ್ವಲ್ಪ ದೊಡ್ಡದಾಯ್ತು. ಆಚೆ ಈಚೆ ಹೋಗೋ ಜನಗಳು ನೋಡಿ ಸರಿ ಇದಕ್ಕೆ ಗಮನಕ್ಕೆ ಬರ್ತದೆ. ಆಗ ಇದು ಹಿಂದಿದ್ದು ನೋಡ್ಕೊಂಡು ಭಯ ಕಳಿಸಿ ಸಾಧಾರಣ ಯೌವನಕ್ಕೆ ಬಂತು. ಯೌವನಕ್ಕೆ ಬಂದಾಗ ಈ ನಾಯಿ ಸಾಧಾರಣ ಮುದುಕಾಯಿತು. ಅಲ್ಲೆಲ್ಲ ಉದುರಿ ಹೋಯ್ತು, ರೋಮ ಎಲ್ಲ ಉದುರಿ ಹೋಯ್ತು, ಎದ್ದು ಹೋಗ್ಲಿಕ್ಕೆ ಆಗುದಿಲ್ಲ. ಮಲಗಿದಲ್ಲಿ ಆಚೆ ಈಚೆ ಹೋಗುವುದನ್ನು ನೋಡಿಕೊಂಡು ಆಮೇಲೆ ಬಿಳಿ ರೋಮದ್ದು ಸಣ್ಣದು ಕಿದ್ದದ್ದು ಕಪ್ಪು ಮೂಸಿದ್ದು ಅದು ಬೀದಿ ನಾಯಿ. ಪೇಟೆಗೆ ಹೋಗಿ ಒಂದು ಸೀಸ ತಗೊಂಡು ಅರ್ಧ ಕುಡ್ಕೊಂಡು ಅರ್ಧ ಬಾಲ್ದಲ್ಲಿ ಇಟ್ಕೊಂಡು ಬರ್ತಾ ಇತ್ತು. ಮೇಲೆ ಮಾಳಿಗೆ ಮೇಲೆ ಇದು ಕೂತ್ಕೊಂಡು ನೋಡ್ಕೊಂಡು ಮಧ್ಯರಾತ್ರಿ ಸಮಯ, ಎಲ್ಲರೂ ನಿದ್ದೆ ಮಾಡಿದ್ದಾರೆ. ಗಾಳಿ ಬೀಸ್ತಾ ಉಂಟು, ಸಿಡಿಲು ಬರ್ತಾ ಉಂಟು. ಮಧ್ಯರಾತ್ರಿ ಪರಸ್ಪರ ಎರಡು ಬೆಕ್ಕುಗಳು ಸಹಜತೆಯನ್ನು ಕಂಡೆ ನಾನು. ಅಂದ್ರೆ ನಾನು ಮುಂದಿನ ಜನ್ಮಕ್ಕೆ ತರಬೇತಿ ಪಡೀತಿದ್ದೇನೆ. ಜನ್ಮದ ತಯಾರಿ ಅಲ್ಲ, ಅಲ್ಲ ಈ ಜನ್ಮದಲ್ಲಿ ಅಷ್ಟು ಕಾಣ್ತಾ ಉಂಟು. ಹೌದು, ಅಂದ್ರೆ ಮುಂದಿನ ಜನ್ಮಕ್ಕೆ ತಯಾರಿ ಆಗಿದ್ದೆಲ್ಲ ಗೊತ್ತಾಯ್ತು. ಧನ್ಯನಾದ ನಿಮ್ಮ ಬುದ್ಧಿ ಶಕ್ತಿಗೆ ಮತ್ತು ವಾಕ್ ಶಕ್ತಿಗೆ. ಏನು ಮಾಡುವುದು ಇನ್ನಷ್ಟು ಇನ್ನೇನಾದ್ರೂ ಇನ್ನು ವಿಶೇಷವಾದದುಂಟು. ಈಗ ಪ್ರದರ್ಶನ ಮಾಡಿದ್ದೇ ವಿಶೇಷತೆ. ವಿಶೇಷ ಇನ್ನೂ ಉಂಟಾ? ಇವರು ಸಾಮಾನ್ಯದವರಲ್ಲ. ಅಲ್ಲ, ನಾವು ಬರುವಾಗ ನೋಡಿ ಸೋಮ, ಆ ಕಡೆ ದಾರಿ ಬದಿಯಲ್ಲಿ ಬರ್ತಿರುವಾಗ ಸುಬ್ರಹ್ಮಣ್ಯ ಘಾಟಿ ಅಂತ ಒಂದು ಸಿಗ್ತದೆ. ಅಲ್ಲಿಂದ ಬರುವಾಗ ಈ ಹಾವು ಓಡ್ತಾ ಇತ್ತು. ಯಾರೋ ಬಿಟ್ಬಿಟ್ಟಿದ್ರು. ಈಗ ಹಾವು ಬಿಡುದು ಅಲ್ಲಿ ಬೇಡ ಅಂತ ನಾವು ಹಿಡ್ಕೊಂಡು ಬಂದ್ವಿ. ವಿಶೇಷವಾದಂತಹ ಹಾವು ಇದು. ಬುದ್ಧಿ ಉಂಟು ಅದಕ್ಕೆ. ಬುದ್ಧಿ ಉಂಟು, ಭಯಂಕರ ಬುದ್ಧಿ. ಅಂದ್ರೆ ಈ ನಾಗರಾವನ್ನು ನಾವು ಇಟ್ಕೊಂಡು ಮನೆಯಲ್ಲಿ ಪೂಜೆ ಮಾಡಿದ್ರೆ ಅದಕ್ಕೆ ದಿವಸ ಚೂರು ಚೂರು ಹಾಲು ಕೊಟ್ರೆ ಬೇರೆ ನಾಗಮಂಡಲ ಮಾಡ್ಬೇಕಾದ ಅಗತ್ಯ ಇಲ್ಲ. ಯಾವುದೇ ಆಶ್ಲೇಷ ಬಲಿ ಮಾಡ್ಬೇಕಾದ ಅಗತ್ಯ ಇಲ್ಲ. ನಾಗಾರಾಧನೆ ಬೇರೆ ಮಾಡ್ಬೇಕಾದ್ರೆ ಒಂದು ಹಾವು ಇಟ್ಕೊಂಡ್ರೆ ಸಾಕು. ನಾವು ಮನಸ್ಸಿನಲ್ಲಿ ಏನು ಸಂಕಲ್ಪ ಮಾಡ್ತೇವೆ ಸಕಲ ಇಷ್ಟಾರ್ಥ ಪ್ರತಿಪಾದಕನಾದಂತಹ ಈ ನಾಗರ ಹಾವು ನಮ್ಮ ಇಷ್ಟಾರ್ಥವನ್ನೆಲ್ಲ ನೆರವೇರಿಸಿಕೊಡ್ತದೆ. ಹೌದೌದು. ಆದ್ರೂ ನಿಮ್ಮದು ಬೀದಿ ಪ್ರದರ್ಶನ ಮುಗಿಲಿಲ್ಲ ತಾನೆ? ಹೌದೌದು. ಸರಿ, ನೋಡ್ರಿ, ಒಬ್ರು ವೈದ್ಯರು ಇರ್ತಾರೆ. ಅವರು ಇನ್ನೊಬ್ಬರಿಗೆ ಶಸ್ತ್ರಚಿಕಿತ್ಸೆ ಮಾಡ್ತಾರೆ. ಅವರಿಗೆ ಅವರು ಕತ್ತರಿಸ್ಕೊಳ್ಳಿಕ್ಕೆ ಆಗ್ತದ? ಹಾಗೆ ಇದು ಸಂಪತ್ತು ಇನ್ನೊಬ್ಬರಿಗೆ ಮಾತ್ರ, ನಮ್ಗೇನು ಪ್ರಯೋಜನ ಇಲ್ಲ. ಓ, ನಿಮಗಾಗುವುದಿಲ್ಲ ಇದು? ನಮಗಾಗುವುದಿಲ್ಲ. ನೋಡ್ರಿ, ಒಂದು ಕಥೆ ಹೇಳ್ತೀನಿ ನೋಡ್ರಿ. ಒಂದು ಹೊಳೆ ಬದಿಯಲ್ಲಿ ಸ್ವಾಮಿ ಇತ್ತು. ಒಂದು ಹೆಂಗಸು ದಿನ ಎಲ್ಲ ಫಲಾರ ತಗೊಂಡು ಹೋಗ್ತಾ ಇತ್ತು. ಒಂದಿಷ್ಟು ಜೋರು ಮಳೆ ಬರ್ಲಿಕ್ಕೆ ಪ್ರಾರಂಭ ಆಯ್ತು. ಏನ್ ಮಾಡುದು ಹೆಂಗಸು ಯೋಚನೆ ಮಾಡ್ಕೊಂಡು ಇನ್ನು ಸ್ವಾಮಿಗಳಿಗೆ ಹೊಡೆದಿದ್ರೆ ಎಲ್ಲಾದ್ರೂ ಶಾಪ ಕೊಡ್ತಾರೆ ಅಂತ ಹೇಳ್ಕೊಂಡು ಈ ಆಹಾರವನ್ನು ಇಟ್ಕೊಂಡು ಸ್ವಾಮಿಗಳ ಸ್ವಾಮಿಗಳ ಶಿಕ್ಷಣ ನೀರು ತನ್ನಷ್ಟಕ್ಕೆ ಹೋಯ್ತು. ಸ್ವಾಮಿಗಳಿಗೆ ಆಶ್ಚರ್ಯ ಇತ್ತು, ಹೇಗೆ ಬಂದೆ ಮನೆ ಅನ್ಕೊಂಡು. ಅದಕ್ಕೆ ನಿಮ್ಮ ಹೆಸರು ಹೇಳಿದೆ ಅಂತೇಳಿ ಸ್ವಾಮಿಗಳಿಗೆ ಅನುಮಾನ ಬಂತು. ನನ್ನ ಹೆಸರಿಗೆ ಎಷ್ಟು ಪ್ರಭಾವ ಉಂಟಂತ ನೋಡು ಅಂತ ಹೇಳ್ಕೊಂಡು ಇವರು ಸ್ವಾಮಿಗಳಿಗೆ ನೀಡಿದ್ರು, ನಾನ್ ಸ್ವಾಮಿ ಅಂತ ಕುಂತ್ಕೊಂಡಿದ್ರು. ಹಾಗೆ ಕೆಲವು ಸಲ ನಮ್ಗೆ ಆಗುದಿಲ್ಲ, ಬೇರೆಯವರಿಗೆ ಪ್ರಯೋಜನ ಆಗ್ತದೆ. ಮಕ್ಕಳಾಗದವರಿಗೆ ಮಕ್ಕಳಾಗ್ತದೆ. ಸಂಕಲ್ಪ ಮಾಡಿದ್ರೆ ಎಷ್ಟು ಸಕಲ ಇಷ್ಟಾರ್ಥ ಫಲಪ್ರದಾಯ ಸುಬ್ರಹ್ಮಣ್ಯ ಇದ್ರು. ಮಕ್ಕಳಾಗ್ಬೇಕಂತ ಸಂಕಲ್ಪ ಮಾಡಿದ್ರೆ ಮಕ್ಕಳಾಗ್ತದೆ. ರಾತ್ರಿ ಗಂಡ ಇಲ್ಲ ಬೇಕು ಅಂತ ಹೇಳಿದ್ರೆ ಗಂಡ ಆಗ್ತದೆ. ಅಂದ್ರೆ ಅಷ್ಟು ಪ್ರಭಾವ ಉಂಟಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಏನ್ ಸಂಕಲ್ಪ ಮಾಡ್ತೀರಿ, ಯಾರನ್ನು ನೀವು ಮೊದಲು ನೋಡಿದಿರಿ ಅವರನ್ನು ಕರೆತರುವಂತ ಸಾಮರ್ಥ್ಯ ಇಟ್ಕೊಂಡ್ರಿ. ಉಂಡ್ರಪ್ಪ ನೋಡೋಣ. ತಮ್ಮ ಕೈ ಹಾಕ್ತೇನೆ. ಅಲ್ಲ, ನೀನಿರುವಾಗ ಅವ್ರು ಯಾಕೆ ಅಂತ. ಅಂದ್ರೆ ನಾನು ಅದಕ್ಕೆ ಕೈ ಹಾಕ್ಲಿಕ್ಕೆ ಇರೋಣ. ಕೊಟ್ಟಿದ್ದೆಲ್ಲ ನೀನು. ಕ್ಲೀಂ ಕ್ಲೀಂ ಸ್ಲೀಂ
ಸ್ಟವ್ ಚಮಚ ಕ್ಲೀಂ 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 ಸ್ಟವ್ ಚಮಚ ಜಾಗ್ರತೆ ಜಾಗ್ರತೆ ಜಾಗ್ರತೆ. ಇರ್ಬೋದು ಅದರೊಳಗೆ ಬಂಧಿಸಿತಲ್ವಾ ಬೇಡ ಇನ್ನು ಹಾವು ನಾಲಗೆ ಬೇಕಾಗ್ತದೆ ಬೇಡ ನೋಡ್ರಿ ನೋಡ್ರಿ ಬಾಲ ಮಾತ್ರ ಹೊರಗೈತೆ ಮಂಡೆ ಒಳಗೈತೆ ಹಾವನ್ನು ಯಾರಾದ್ರೂ ಬಾಲವನ್ನು ಹಿಡಿತಾರ ಮತ್ತೆ ತಲೆಯಲ್ಲಿ ಕಚ್ಚಿಲ್ವ ಮಗ ಕಚ್ಚು ಹಾವಲ್ಲ ನಿಮ್ಮಲ್ಲಿ ಯಾಕೆ ಅಂತ ಬೇಡ ಕಮ ಇದು ಮರ್ಯಾದೆಯ ಪ್ರಶ್ನೆ ನೋಡ ಅದು ನಿನ್ನ ತಮ್ಮನ ಅವರಿಗೆ ಹೆಸರಿಟ್ಟಿದ್ರು ತಮ್ಮ ಅಂತೇಳಿ ತಮ್ಮ ನಿನ್ ಬಾಲ ಹೊರಗಾಕ ಮಂಡಿ ಹೊರಗಾಕ ಜಾಗ್ರತೆ ಜಾಗ್ರತೆ ಇದರ ಪಾಲು ಮಾಡುವ ಒಂದು ಜನ ಕಡಿಮೆ ಆಗುದು ಬೇಡ ಇದು. ಜಾಗ್ರತೆ ಹಾ ನೋಡಿ ಹಾವು ನೋಡಿ ನಿಮ್ಗೆ ಆಶೀರ್ವಾದ ಮಾಡ್ತಾ ಇದ್ದೀನಿ ನಿಮ್ಮನ್ನು ಕರಿತಾ ಇದೆ ನೋಡ್ರಿ ವಿಶೇಷವಾದಂತಹ ಶಕ್ತಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಈ ಹಾವಿನಲ್ಲಿ ಪರಂದಗನ ನುಡಿದಳು ಬಿಡದೆ ಕೆಲದಿನ ಬಿರಿಪುದಿಲ್ಲಿಯೇ ಕೊಡುವೆ ಬೇಕಾಗುವುದನೆ ನಗುತ್ತಿಲ್ಲ ಕೆಲ ದಿನ ಬಿರಿಪುದಿಲ್ಲಿಯೇ ಯಾಕೋ ಏನು ಈ ಹಾವನ್ನು ಕಂಡಾಗ ಈ ಹಾವು ಒಂದು ಸ್ವಲ್ಪ ದಿವಸ ಇಲ್ಲೇ ಇರಲಿ ನಾವೇನ್ ಮಾಡೋದು ನಾವು ಹಾವು ಬಿಡ್ತಾ ಜೀವನ ಮಾಡ್ಕೊಂಡದ್ದು ಇನ್ನು ಹಾವು ನಿಮ್ಗೆ ಬೇಕಂತಂದ್ರೆ ನಾವು ಇನ್ನು ಹಾವು ಬಿಡೋದೇನಿಲ್ಲ ಹಾವನ್ನು ನನಗೆ ಕೊಟ್ರೆ ನಿಮ್ಮ ಜೀವನಕ್ಕೆ ಏನಿಲ್ಲ ಅಂತ ಯೋಚನೆ ಮಾಡುವುದು ಬೇಡ ಬೇಕಾದಷ್ಟನ್ನು ನಾನು ಕೊಡ್ತೇನೆ ಜೀವನೋಪಾಯಕ್ಕೆ ನಾನು ಕೊಡ್ತೇನೆ ನಿಮಗೆ ಕೊಟ್ರೆ ಸಾಕವ ನೀವು ನಮ್ಗೆ ನೋಡ್ರಿ ಬೀದಿ ಬೀದಿ ಯಾವ್ದಾದ್ರು ಸಾಕಾಯ್ತು ನಮ್ಗೆ ನಾವು ಇವತ್ತಿಂದಲೇ ನಮ್ ಜೀವನದಲ್ಲಿ ಒಂದು ಕೂತ್ಕೊಂಡು ತಿನ್ನುವಂತ ವ್ಯವಸ್ಥೆ ನೀವು ಮಾಡುದು ಅಂತಂದ್ರೆ ಇನ್ ಯಾವತ್ತೂ ನಿಂತ್ಕೊಂಡು ಊಟ ಮಾಡುದಿಲ್ಲ ನಾವು ಸರಿ ಹಾವು ಯಾರ ಕೈ ಕೊಡ್ಲಿ ಯಾರ ಕೈ ಕೊಡ್ಲಿ ಯಾರಲ್ಲ ನಾನೇ ಹಿಡ್ಕೊಳ್ತೇನೆ ಇದು ಮಧ್ಯರಾತ್ರಿ ಒಂಚೂರು ಆಚೀಚೆ ಹೋಗ್ತದೆ ಗಡಿಬಿಡಿ ಮಾಡ್ಬೇಡಿ ಮತ್ತೆ ಅಲ್ಲಿ ಉಲ್ಟಿ ಮಾಡ್ತದೆ ಯೋಚನೆ ಮಾಡಬೇಕು ಮಧ್ಯರಾತ್ರಿ ಆಚೀಚೆ ಹೋಗಿ ಮತ್ತೆ ಪುನಃ ಆಯ್ತಾ ಸ್ಥಿತಿ ಬಂದು ಆಗ್ತದೆ ಬೇಡ ಎಲ್ಲ ವ್ಯವಸ್ಥೆಯನ್ನು ಹೇಳಿದ್ದೇನೆ ಭಂಡಾರಿಯಲ್ಲಿ ಹೇಳಿದ್ದೇನೆ ಧನವನ್ನು ಗುರುವಿನ ಬಿಟ್ಟಾದನು ತೆರಳುತ್ತಲೀ ಉರಗದ ಆಡಿಸಿದಳು ನರನ ಪಣಿಯಾಗಿರುವನ ಆಡಿಸಿದಳು ನರನ ನೋಡಿ ನಗುತ್ತ ಕೊಂಡಾಡಿ ಪಾಡಿ ನನಗೂ ನೋಡಿ ನಗುತ್ತ ಕೊಂಡಾಡಿ ಪಾಡಿ ನಲಿದಾಡುತ್ತ ನಗುನಗೆ ಮಾಡಿದಂತದಲ್ಲಿ ಆಡಿಸಿದಳು ನರನ ಪತಿಯಾಗಿರುವನ ಆಡಿಸಿದಳು ನರನ ಬದುಕಿನಲ್ಲಿ ಒಂದು ಹೊಸ ಅನುಭವ ನನಗಿಂದು ಯಾಕೆ ನನ್ನ ಚಿತ್ತವನ್ನು ಅದರತ್ತ ಆಕರ್ಷಿಸಿಕೊಳ್ಳುವಂತಹ ಶಕ್ತಿ ಉಳ್ಳಂತಹ ಹಾವಿದು ಸಾಮಾನ್ಯ ಹಾವಲ್ಲ ಅಂತ ಆಯಿತು ಅಪ್ಪ ಈ ಹಾವನ್ನು ಕಂಡಾಗ ಈ ಹಾವಿನ ಜೊತೆಯಲ್ಲಿ ಕಾಲವನ್ನು ಕಳಿಬೇಕೆನ್ನುವಂತ ಮನದಾಸೆ ಆಗುತ್ತಾ ಇದೆ ಅಪ್ಪ ನೋಡೋಣ ನೋಡೋಣ ಈ ಹಾವನ್ನೇ ಇರಿಸಿಕೊಂಡು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡಿತೇನೆ. ವಿಧ ವಿಧವಿದು ಮುಖಿಯು ಆಡಿರಿ
ಸುತನು ತ್ರಿದಶಾಧಿಪ ಸುತನು ಹಾವಾಟ ಸಾಕು, ಸರಿಯಾಗಿ ಬಾ. ಇಲ್ಲಿ 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 ಬಾ. ಇಲ್ಲಿ ಬಾ. ನಾನು ಯಾವ ಜಾಗದಲ್ಲಿದ್ದೇನೆ ನನಗೆ ಹೇಳಬೇಕು. ಯಾರ್ಯಾರ ಅಂತಃಪುರದಲ್ಲಿ ಒಬ್ಬ ಭಾವನ ಕರ್ಮಕ್ಕಾಗಿ ಬಂದು ಹೀಗೆ ಬೇಡ ಪೇಚಾಡುವ ನನಗೆ ಹೇಳ್ಬೇಕು. ನೀವು ನೋಡಿದ್ಯಲ್ಲ, ಗ್ರಹಿಸಿದ್ಯಲ್ಲ. ಹೊತ್ತು ಮಧ್ಯರಾತ್ರಿ ಅಲ್ಲ, ಸರಿ. ಇದೇ ಶುಭ ಮುಹೂರ್ತ, ಇದೇ ಸುಲಗ್ನ, ಶುಭಸ್ಯ ಶೀಘ್ರ. ಒಂದು ಮದುವೆ ವ್ಯವಸ್ಥೆ ಅಂತ ಹೇಳಿದ್ರೆ ಇಷ್ಟರ ಮಟ್ಟಿಗೆ ಇರ್ಬೇಕು. ಕಣಿಮಣಿ ಸಮೇತ ಭಗವಾನ್ ಶ್ರೀಕೃಷ್ಣ ಸ್ವಾಮಿಯ ಕೈಯಿಂದ ಮಾಂಗಲ್ಯ ದಾನ. ಇದು ನಿನ್ನ ಬದುಕಿನಲ್ಲಿ ಕೊನೆಯದಾಗಲಿ. ಅಂತರಂಗದಲ್ಲಿ ಅಂತಃಪುರದಲ್ಲಿ ನಮ್ಮ ಪ್ರಸಂಗ ಮುಗಿಯಿತು. ಇನ್ನು ಬಹಿರಂಗದಲ್ಲಿ ಅದೇನು ಅಂತ ಕಾದು ನೋಡು. ಹೋಗ. ನನ್ನಿಂದ ಏನಾದ್ರೂ ತಪ್ಪಾಯಿತೆ? ಹೌದು, ನನ್ನಿಂದ ಎಲ್ಲಾ ವಿಚಾರಕ್ಕೂ ನಮ್ಮಲ್ಲಿ ಕೇಳಿಯೇ ನೀವು ಮಾಡುವವರು, ನಮ್ಮಲ್ಲಿ ತಿಳಿಸಿಯೇ ಕಾರ್ಯರೂಪಕ್ಕೆ ಬರುವವರು. ಮಂತ್ರಿ ಎನ್ನುವವಳು ಮಧ್ಯಸ್ಥಾನದಲ್ಲಿರುವವಳು. ಏನೇ ನಾನು ತಪ್ಪು ಮಾಡಿದ್ದು? ಆದರೆ ಈ ವಿಚಾರ ಮಾತ್ರ ನಮ್ಮಲ್ಲಿ ಯಾಕೆ ತಿಳಿಸಲಿಲ್ಲ ನೀವು? ಯಾವ ವಿಚಾರ? ಏನು ಮಾತಾಡ್ತಾ ಇದ್ದೀರಿ ನೀವೆಲ್ಲ? ಒಮ್ಮೆ ಚೆನ್ನಾಗಿ ನೋಡಿದ್ದರೆ ಕೊರಳ ಇನ್ನೇನಂತೆ ನನ್ನ ಕೊರಳು, ಅದರಲ್ಲಿ ಏನು ವಿಷಯ? ನಮಗೆ ಮದುವೆ ಇಷ್ಟ ಅವಸರ ಆಯ್ತು. ಸಖಿಯರೆಂದು ಕೇಳುವುದೆಂದಲು ವಿಕಲ ಮಂದಿ ಮಾಯಾವಿ ಯಾರವ ಅಗಣಿತದ ಮಾಂಗಲ್ಯ ಬಿಗಿದಿರುವ ಸುಕೃತಿ ಹೀನ ಯಾವ ಮಾಯಾವಿ ನಾನು ಮಲಗಿರುವಾಗ ನನ್ನ ಕೊರಳಿಗೆ ಈ ಮಂಗಲ ಸೂತ್ರವನ್ನು ಕಟ್ಟಿ ಹೋದವ? ಯಾರವ? ಯಾರು ಯಾರು? ತುಂಡಾಗದಿರಲು ನೇಳುತ್ತ ತಂಗುರ ವಹಿಸಿದಳು ಕೆಳಗೆ ಮಾಂಗಲ್ಯ ಸೂತ್ರವ ಕಟ್ಟಿದಗೆ ಸಕಲ ಅವನಿ ಪಾಲಕರು ಪುರುಷರು ದುಡಿಯದಂತೆ ಅತಿ ದೈತಂದುದೆಂದು ಈ ಮಂಗಲ ಸೂತ್ರ ನನ್ನ ಕೊರಳಲ್ಲಿ ಇರಬಾರ್ದು. ಕತ್ತಿಯಿಂದಲೂ ತುಂಡರಿಸಲು ಅಸಾಧ್ಯವಾದಂತ ಮಂಗಲ ಸೂತ್ರ ಇರುವಂತಾದ್ರೆ ಕಟ್ಟಿದವ ಸಾಮಾನ್ಯದವನಲ್ಲ ಅಂತಾಯಿತು. ಯಾರೋ ಒಬ್ಬ ಮಾಯಾವಿ ಇದು ತನ್ನಿಗೆ ತಿಳಿದಿರುವಂತಹ ಮಾಯಾಜಾಲದಿಂದ ನನ್ನ ಕೊರಳಿಗೆ ಈ ಮಂಗಲ ಸೂತ್ರವನ್ನು ಕಟ್ಟಿ ಹೋಗಿದ್ದಾನೆ. ಸರಿ, ಅವನ್ ಯಾರೆನ್ನುವುದನ್ನು ತಿಳಿಯಬೇಕಾದ್ರೆ ಈಗಿದ್ದೀಗಲೇ ನೀವು ಡಂಗುರವನ್ನು ಸಾರಬೇಕು. ಎಲ್ಲಾ ಅರಸು ಮಕ್ಕಳು ಬಂಡೆನಾಡಿಗೆ ಬರಬೇಕು. ಕೊತ ಕೊತ ಕುದಿಯುತ್ತಿರುವಂತ ತೈಲದ ಕೊಪ್ಪರಿಗೆಗೆ ಪ್ರತಿಯೊಬ್ಬರು ಒಂದು ಕೈಯನ್ನು ಹಾಕಬೇಕು. ಯಾರ ಕೈಯು ಸುಡುವುದಿಲ್ವೋ ಅವರು ನಿರಪರಾಧಿ, ಯಾರ ಕೈ ಸುಡ್ತದೋ ಅವ ಅಪರಾಧಿ ಎನ್ನುವುದು ಸ್ಪಷ್ಟ. ಓಲೆಯನ್ನು ಬರೆದು ಕಳಿಸಿಕೊಡಿ. ಓಲೆಗೆ ಮನ್ನಣೆಯನ್ನು ಕೊಟ್ಟು ಬಂದಿರಾಯ್ತಲ್ಲ, ಬರದೇ ಇರುವಂತಹ ಅರಸು ಮಕ್ಕಳ ಶಿರವನ್ನು ಛೇದಿಸುವುದಕ್ಕೆ ತಂಗುರವನ್ನು ಸಾರಿಬಿಡಿ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.